ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿರುವ ನಟರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ರು. ತಮ್ಮ ಅಭಿನಯದ ಮೂಲಕ ಅಭಿನವ ಭಾರ್ಗವನಾಗಿ ಮೈಸೂರು ರತ್ನವಾಗಿ ಮಿಂಚಿರುವ ದಾದಾ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತ ಚಾಚೋದ್ರಲ್ಲಿ ಎತ್ತಿದ ಕೈ. ಆದರೆ ತಾನು ಮಾಡಿದ ಸಹಾಯ ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿ ಇಡ್ತಾ ಇದ್ರು. ವಿಷ್ಣುವರ್ಧನ್ ಅವರ ಮನಸ್ಸಿನಲ್ಲಿ ಅಡಗಿದ್ದ ಹೃದಯ ಶ್ರೀಮಂತಿಕೆ ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ. ಏಕೆಂದರೆ ತಾವು ಮಾಡಿದ ಪುಣ್ಯದ ಕೆಲಸವನ್ನ ಎಲ್ಲಿಯೂ ಹೇಳ್ಕೊಂತಿರ್ಲಿಲ್ಲ. ವಿಷ್ಣುವರ್ಧನ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೇಳಿದ್ದೇವೆ. ಆದರೆ ಸ್ಯಾಂಡಲ್ವುಡ್ ಯಜಮಾನ ತಾವು ಮಾಡಬೇಕಿದ್ದ ಎಷ್ಟೋ ಪಾತ್ರಗಳನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದು ಎಲ್ಲಿಯೂ ಹೊರಗಡೆ ಬರಲೇ ಇಲ್ಲ. ವಿಷ್ಣುವರ್ಧನ್ ಮನಸ್ಸು ಮಾಡಿದ್ದರೆ ಸಂಗೊಳ್ಳಿ ರಾಯಣ್ಣ ಮತ್ತು ಮದಕರಿ ಪಾತ್ರ ಮಾಡಬಹುದಿತ್ತು. ಆದರೆ ಅದೊಂದು ಕಾರಣದಿಂದಾಗಿ ಈ ಪಾತ್ರಗಳನ್ನು ಮಾಡಲೇ ಇಲ್ಲ. ಎಸ್, ವಿಷ್ಣುವರ್ಧನ್ ಮನಸ್ಸು ಮಾಡಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಯಾವತ್ತೋ ಮಾಡಬಹುದಿತ್ತು. ನಾಗಣ್ಣ ಚಂದನವನದಲ್ಲಿ 2-3 ಚಿತ್ರಗಳನ್ನು ನಿರ್ದೇಶಿಸಿದ ಬಳಿಕ ವಿಷ್ಣುವರ್ಧನ್ ಅವರ ಬಳಿ ಹೋಗಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಥೆಯನ್ನು ಆಧರಿಸಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ದಯವಿಟ್ಟು ನೀವು ರಾಯಣ್ಣನ ಪಾತ್ರವನ್ನು ಮಾಡಬೇಕು ಎಂದು ವಿನಂತಿಸಿಕೊಂಡ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಷ್ಣು ದಾದಾ ಚಿತ್ರದ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಪಡೆದುಕೊಂಡು ಒಪ್ಪಿಗೆಯನ್ನು ಸೂಚಿಸಿದರು. ದಾದಾ ಅವರ ಒಪ್ಪಿಗೆ ಪಡೆದುಕೊಂಡ ಬಳಿಕ ನಾಗಣ್ಣ ಫಿಲಂ ಚೇಂಬರ್ಗೆ ಹೋಗಿ ಚಿತ್ರದ ಹೆಸರನ್ನು ರಿಜಿಸ್ಟರ್ ಮಾಡುವುದಕ್ಕಾಗಿ ಮುಂದಾದರು. ಆಗ ನಾಗಣ್ಣ ಅವರಿಗೆ ಅಚ್ಚರಿಯೊಂದು ಕಾದಿತ್ತು. ಏನಪ್ಪಾ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನೋ ಟೈಟಲ್ ಅದಾಗಲೇ ರಿಜಿಸ್ಟರ್ ಆಗಿತ್ತು. ಹೌದು, ಅಂದು ಫಿಲಂ ಚೇಂಬರ್ಗೆ ಹೋದ ನಾಗಣ್ಣನಿಗೆ ಅನಿರೀಕ್ಷಿತವಾಗಿ ಬರಸಿಡಿಲಿನಂತೆ ಬಡಿದದ್ದು ರಾಯಣ್ಣ ಸಿನಿಮಾದ ಟೈಟಲ್ ರಿಜಿಸ್ಟರ್ ಆಗಿರೋದು. ಯಾರೋ ಒಬ್ರು ಅದಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ರು. ಇದನ್ನು ಯಾರು ರಿಜಿಸ್ಟರ್ ಮಾಡಿಸಿದ್ದು ಎಂದು ಹುಡುಕಲು ಹೊರಟಾಗ ಬೆಳಗಾವಿಯ ಆನಂದ್ ಒಪ್ಪುಗೊಳ್ಳ ಎಂದು ತಿಳಿದು ಬಂತು. ಈ ವಿಚಾರ ತಿಳಿದ ವಿಷ್ಣು ದಾದಾ ಯಾವುದಕ್ಕೂ ಆಸೆ ಪಡದೆ ಬೇರೆಯವರ ಆಸೆಗೆ ಅಡ್ಡ ಬರುವುದು ಬೇಡ ಎಂದು ಹೇಳಿದರು. ಅಂದು ವಿಷ್ಣುವರ್ಧನ್ ಹೇಳಿದ ಮಾತನ್ನು ನಾಗಣ್ಣ ಇಂದಿಗೂ ಅವರು ಮರೆತಿಲ್ಲ. ಅಂದು ವಿಷ್ಣುವರ್ಧನ್ ಮಾತನ್ನು ನಾಗಣ್ಣ ಕೇಳಿದ್ದಕ್ಕೆ ಅವರಿಗೆ ಇಂದು ಪ್ರತಿಫಲ ಸಿಕ್ಕಿದೆ. 15 ವರ್ಷದ ಬಳಿಕ ಅದೇ ನಿರ್ಮಾಪಕ ಆನಂದ್ ಒಪ್ಪುಗೊಳ್ ನಾಗಣ್ಣ ಅವರ ಬಳಿ ಬಂದು ಸಿನಿಮಾ ನಿರ್ದೇಶನ ಮಾಡಲು ವಿನಂತಿ ಮಾಡ್ಕೋತಾರೆ. ಆಗ ಅಪ್ಪಾಜಿ ಹೇಳಿದ್ರಿಂದ ನಾನು ಈ ಚಿತ್ರವನ್ನು ನಿಲ್ಲಿಸಿದೆ. ಈಗ ಅದೇ ಚಿತ್ರ ನನ್ನ ಬಳಿ ಬಂದಿದೆ ಎಂದು ವಿಷ್ಣು ದಾದಾ ಅವರನ್ನು ನೆನಪಿಸಿಕೊಂಡು ಕಣ್ಣೀರಿಟ್ಟರು ನಾಗಣ್ಣ. ಆನಂದ್ ಒಪ್ಪುಗೊಳ್ ಬಳಿ ಮಾತನಾಡ್ತಾ ನಾಗಣ್ಣ ಅವರು ಈ ಸಿನಿಮಾವನ್ನು ವಿಷ್ಣುವರ್ಧನ್ ಅವರು ಮಾಡಬೇಕಾಗಿತ್ತು. ನಾನು ಅವರಿಗೆ ಕಥೆಯನ್ನು ಆಗಲೇ ಹೇಳಿದ್ದೆ ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಆನಂದ್ ಒಪ್ಪುಗೊಳ್ ಅವರು ನನಗೆ ಈ ವಿಷಯ ಅವತ್ತೇ ಗೊತ್ತಿದ್ರೆ ರಾಯಣ್ಣ ಚಿತ್ರವನ್ನು ಆಗಲೇ ನಿರ್ಮಾಣ ಮಾಡ್ತಿದ್ದೆ ಎಂದು ಕಣ್ಣೀರಿಟ್ಟರು. ನಂತರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾತ್ರದಲ್ಲಿ ನಟಿಸಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಾಗೆ ಚಿತ್ರವು ಭರ್ಜರಿಯಾಗಿ ಪ್ರದರ್ಶನ ಕಂಡು ಹೊಸ ಇತಿಹಾಸ ಸೃಷ್ಟಿಸಿತು. ಬಿಡುಗಡೆಯಾದ ಎಲ್ಲ ಚಿತ್ರಮಂದಿರಗಳಲ್ಲೂ ಯಶಸ್ವಿಯಾಗಿ ಪ್ರದರ್ಶನ ಕಂಡು ದಾಖಲೆ ಬರೆಯಿತು. ಭಾರತೀಯ ಚಿತ್ರರಂಗದಲ್ಲಿ ರಾಯಣ್ಣ ಒಂದು ಬರೆಯದ ಅಧ್ಯಾಯವಾಗಿ ಅಜರಾಮರವಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.